ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಸುರತ್ಕಲ್ ಬಳಿಯ ಕಾಟಿಪಳ್ಳ 4ನೇ ಬ್ಲಾಕ್ನಲ್ಲಿ ಫಾತಿಮಾ ಸ್ಟೋರ್ ಬಳಿ ಡಿಸೆಂಬರ್ 24ರ ರಾತ್ರಿ 8:30 ಸುಮಾರಿಗೆ ಘನಘೋರ ದುರಂತವು ನಡೆದಿದೆ. ಸ್ಟೋರ್ ಮಾಲೀಕ ಅಬ್ದುಲ್ ಜಲೀಲ್ ಅಂಗಡಿ ಬಾಗಿಲು ಮುಚ್ಚಿ ಮನೆಗೆ ಹೋಗಬೇಕಿತ್ತು. ಈ ವೇಳೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಕ್ಷುಲ್ಲಕ ವಿಚಾರಕ್ಕೆ ತಗಾದೆ ತೆಗೆದಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಕಿಡಿಗೇಡಿಗಳು ಏಕಾಏಕಿ ಚಾಕು ತೆಗೆದು ಜಲೀಲ್ಗೆ ಇರಿದು ಪರಾರಿಯಾಗಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸೆಕ್ಷನ್ 144 ಹಾಕಲಾಗಿದೆ. ಮಂಗಳೂರು ಸುರತ್ಕಲ್ ಸೇರಿದಂತೆ ಹಲವೆಡೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಸುರತ್ಕಲ್, ಬಜ್ಪೆ, ಕಾವೂರು, ಪಣಂಬೂರು ವ್ಯಾಪ್ತಿಯಲ್ಲಿ ಇಂದಿನಿಂದ ಡಿಸೆಂಬರ್ 27ರ ಬೆಳಿಗ್ಗೆ 6ರವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ತುರ್ತು ಸೇವೆಗಳಿಗೆ ಕ್ರಿಸ್ಮಸ್ ಹಬ್ಬ ಆಚರಣೆಗೆ ಅನುಮತಿ ನೀಡಲಾಗಿದೆ. ವರದಿ ಉದಯ್ ಮಂಜನಾಡಿ. ಸುರತ್ಕಲ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಕಾಟಿಪಳ್ಳ ಅನ್ನುವಂಥ ಏರಿಯಾದಲ್ಲಿ ಒಬ್ಬರು ಜಲೀಲ್ ಅಂತ ಸುಮಾರು 43 ವರ್ಷ ಅವರು ಫ್ಯಾನ್ಸಿ ಸ್ಟೋರನ್ನು ಅಲ್ಲಿ ಇಟ್ಕೊಂಡಿರ್ತಾರೆ. ಅವರು ಮೂಲತಃ ನಮ್ಮ ಕಾವೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೂಳೂರು ನಿವಾಸಿ. ಇವತ್ತು ಸಂಜೆ ಸುಮಾರು 8ರಿಂದ 8:30 ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಬಂದ್ಬಿಟ್ಟು ಅವ್ರಿಗೆ ಹೊಡೆದು ಚಾಕುವಿಂದ ಸ್ಟ್ಯಾಬ್ ಮಾಡಿ ಹೋಗಿದ್ದಾರೆ ಅಂತ ಅಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅದಾದಮೇಲೆ ಇಮಿಡಿಯೇಟ್ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಡೆತ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅದಾದಮೇಲೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಫೆಸಿಲಿಟಿ ಇಲ್ಲ ಅಂತ ಎ ಜೆ ಮೆಡಿಕಲ್ ಕಾಲೇಜಿಗೆ ಅವರು ವೃದ್ಧರನ್ನು ಶಿಫ್ಟ್ ಮಾಡಿದ್ದಾರೆ. ನಮ್ಮ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡ್ಕೊತಾ ಇದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಮತ್ತು ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಜರುಗಿಸ್ತೇವೆ. ಸರ್, ಈಗ ಹಿಂದೆ ಏನಾದ್ರು ಬೇರೆ ಅಂದರೆ ಉದ್ದೇಶ ಏನಾದರೂ ಈಗ ನೋಡಿ, ನಾನು ಆ್ಯಸ್ ಎ ಜುರಿಸ್ಟಿಕ್ಷನಲ್ ಆಫೀಸರ್ ಅನ್ವೆರಿಫೈಡ್ ಇನ್ಫಾರ್ಮೇಷನ್ ಅಂತ ಹೇಳೋಕ್ಕಾಗಲ್ಲ. ಈಗ ಅವರು ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ, ಕೆಲವು ವ್ಯಕ್ತಿಗಳ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲನೂ ನಾವು ಸಮಗ್ರವಾಗಿ ತಗೊಂಡು ತನಿಖೆಯನ್ನು ಮಾಡಬೇಕಾಗತ್ತೆ. ತನಿಖೆಯಲ್ಲಿ ಯಾರು ಮಾಡಿದರು, ಯಾವ ಉದ್ದೇಶಕ್ಕೆ ಮಾಡಿದರು, ಮತ್ತು ಯಾವ ರೀತಿ ಅವ್ರದ್ದು ಒಂದು ಕೃತ್ಯ ಜರುಗಿದೆ ಅನ್ನೋಂಥದ್ದೆಲ್ಲ ಸಂಪೂರ್ಣವಾಗಿ ತನಿಖೆಯಲ್ಲೇ ನಾವು ಬಹಿರಂಗಪಡಿಸ್ತೀವಿ. ಸಾಧ್ಯ ಘಟನೆ ನಡೆದಿರೋ ಸ್ಥಳ ಕಾಟಿಪಳ್ಳ ಇರೋದು, ಅಲ್ಲಿ ಬೇರೆ ಅಂದರೆ ಸೂಕ್ತ ಭದ್ರತೆಗಳನ್ನು ಅಥವಾ ಇಲ್ಲ. ನೋಡಿ, ಈಗ ತಮಗೆಲ್ಲ ಗೊತ್ತಿದೆ, ಮಂಗಳೂರು ಸಿಟಿ ಕಮಿಷನರೇಟ್ ವ್ಯಾಪ್ತಿ ಏನಿದೆ ಅದು ಸ್ವಲ್ಪ ಸೂಕ್ಷ್ಮ ಪ್ರದೇಶ. ಸೂರತ್ಕಲ್ ಏರಿಯಾ ಇದೆ, ಅದು ಅಲ್ಲಿ ಹಿಂದಿನಿಂದಲೂ ಅದೊಂದು ಸೂಕ್ಷ್ಮ ಪ್ರದೇಶ. ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಿಂದೆನೂ ಕೂಡ, ಹಿಂದೆ ಘಟನೆಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ನಾವು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದರ ಜೊತೆಗೆ ನಾಳೆ ಡಿಸೆಂಬರ್ 25ನೇ ತಾರೀಕಿರೋದ್ರಿಂದ ಕ್ರಿಸ್ಮಸ್ ಕೂಡ ಇದೆ. ಹಂಗಾಗಿ ನಮ್ಮ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ಸಿಬ್ಬಂದಿಗಳ ಜೊತೆ ಮತ್ತು ಅಲ್ಲಿನ ಕೆಲ ಮುಖಂಡರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಗತ್ಯ ಬಿದ್ದರೆ ನಾವು 1-2-3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಘಟನೆ ನಡೆದಂಥ ಸಂದರ್ಭದಲ್ಲಿ 144 ಜಾರಿ ಮಾಡಿದ್ವಿ. ಮತ್ತು ಎಮರ್ಜೆನ್ಸಿ ಸರ್ವಿಸಸ್ ಅಂದರೆ ಹಾಸ್ಪಿಟಲ್, ಮೆಡಿಕಲ್ ಸ್ಟೋರು, ಹಾಲು ಆ ಥರದ್ದು ಹೊರತುಪಡಿಸಿ ಬೇರೆ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಡಲಿಕ್ಕೆ ನಾವು ಹಿಂದೆ ಸೂಚನೆ ಕೊಟ್ಟಿದ್ವಿ. ಮತ್ತು ಇನ್ನೇನೇನು ಅಗತ್ಯ ಮುಂಜಾಗ್ರತಾ ಕ್ರಮವಾಗಿ ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ತೀವಿ. ಬಟ್ ಅದು ಚರ್ಚೆ ಮಾಡಿ ಅಗತ್ಯ ಬಿದ್ದರೆ ಮಾತ್ರ ಒಂದು ಆದೇಶವನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ನಾವು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಹೆಚ್ಚುವರಿ KSRPC ಸುರತ್ಕಲ್ ಭಾಗದಲ್ಲಿ ಮತ್ತು ನಮ್ಮ ಮಂಗಳೂರು ಸಿಟಿ ಕಮಿಷನರೇಟಲ್ಲಿ ಯಾವ್ಯಾವ ಸೆನ್ಸಿಟಿವ್ ಏರಿಯಾ ಇದೆ ಅದೆಲ್ಲ ಸ್ವಲ್ಪ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನು, ಅಧಿಕಾರಿಗಳನ್ನು ಮತ್ತು ಸ್ಟ್ರೈಕಿಂಗ್ ಫೋರ್ಸನ್ನು ಡಿಪ್ಲಾಯ್ ಮಾಡಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡು ಯಾವ ರೀತಿ ಊಹಾಪೋಹಗಳ ಬಗ್ಗೆ ಮಾತಾಡೋದು ಬೇಡ, ಆಯ್ತಾ? ನಾನು ಎಷ್ಟೊತ್ತಾಯ್ತು ಇನ್ನು ಶಾಂತಿ
ಸರ್